आम्ही आता आर्च फार्मा GPL उत्सव 2023 तसंची आमगलोट्टू एक गेस्ट आयल्याची अनगा रिफायनरीचे मालक जावन आशिल्ले रेड्डी सर आसा तांकां वेंकट फनी रेड्डी तनी आयसची एक मिनट तांगेल्या ह्या इवेंटा ಬಗ್ಗೆ ಒಪಿನಿಯನ್ ಅಂಡರ್ಸ್ಟ್ಯಾಂಡ್ ಕೊಂಡು ವೆಲ್ಕಮ್ ಸರ್. ಆಲ್ಮೋಸ್ಟ್ ನಾನು ಫಸ್ಟ್ 7 ಇಯರ್ಸಿಂದ ಈವೆಂಟಿಗೆ ಬರ್ತಾ ಇದ್ದೇನೆ. ಇಲ್ಲಿ ಫಸ್ಟ್ ಕ್ರಿಕೆಟ್ ಮ್ಯಾಚ್ ಆದಾಗ ಅಲ್ಲಿ ಎದುರುಗಡೆ ಗ್ರೌಂಡಲ್ಲಿ ಆಗಿತ್ತು. ಸೊ ಆವಾಗ ನಾವು ಸನ್ ಪ್ರೀಮಿಯಂ ಪರವಾಗಿ ಈ ಒಂದು ಈವೆಂಟಿಗೆ ನಮ್ಮ ಚಿಕ್ಕ ಸಹಾಯ ಆವಾಗ ಕೊಟ್ಟಿದ್ವಿ. ಆವಾಗದಿಂದ ಇವಾಗವರೆಗೆ 7 ಇಯರ್ಸಲ್ಲಿ ತುಂಬ ಚೆನ್ನಾಗಿ ಬೆಳೆದಿದೆ. ಇಯರ್ ಆನ್ ಇಯರ್ ನಂಬರ್ ಆಫ್ people coming here to visit this event, it is very good for the community. ಒಂದು ಕಮ್ಯುನಿಟಿಯಲ್ಲಿ ಒಂದು ಯೂನಿಟಿ ಕ್ರಿಯೇಟ್ ಆಗ್ತಾ ಉಂಟು ಆ್ಯಂಡ್ ದಿಸ್ ಈಸ್ ವಾಟ್ ಈಸ್ ನೀಡೆಡ್. ಆ್ಯಂಡ್ ಇಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರಿಗೆ ನನ್ನ ಸೈಡಿಂದ ಬೆಸ್ಟ್ ಆಫ್ ಲಕ್ ಹೇಳ್ತಾ, ಇನ್ನೂ ಬರುವ ವರ್ಷಗಳಲ್ಲಿ ಇದು ಈವೆಂಟ್ ಇನ್ನೂ ತುಂಬ ದೊಡ್ಡದಾಗಿ ಬೆಳಿಬೇಕು. ಒಂದು ಈವೆಂಟನ್ನು ಮಾಡೋದು ಮುಖ್ಯ ಅಲ್ಲ, ಅದರೊಟ್ಟಿಗೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಜಸ್ಟ್ ಫಾರ್ ಅ ಗುಡ್ ಕಾಸ್, ಅಂದರೆ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಒಂದು ಕಡೆ ಒಂದೇ ಕಮ್ಯುನಿಟಿ ಅವರು ಒಂದು ಕಡೆ ಸೇರುವಂಥ ಈವೆಂಟ್. ಇಟ್ ಈಸ್ ರಿಯಲಿ ರಿಮಾರ್ಕೆಬಲ್ ಆ್ಯಂಡ್ ಅಪ್ರಿಷಿಯೇಟೆಡ್ ಸರ್, ರಿಯಲಿ ವೆರಿ ಗುಡ್, ವೆರಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಹ್ಯಾವ್ ಯು ಟ್ರೈಡ್ ಎನಿ ಆಫ್ ದ ಫುಡ್ ಐಟಮ್ಸ್ ಆ್ಯಂಡ್ ಥಿಂಗ್ಸ್? ಶೆಲ್ ವಿ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದ ಫುಡ್ ಕೋರ್ಟ್? ಸರ್, ನಾನು ಪ್ರತಿ ವರ್ಷ ಇಲ್ಲಿ ಬಂದಾಗ ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದೇನೆ. ಇವಾಗ ಇದು ಆದ ಮೇಲೆ ಅಲ್ಲಿ ಹೋಗ್ತೇನೆ. ಡೆಫಿನೆಟ್ಲಿ ಐ ಆಮ್ ಶೂರ್ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಗುಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಸಪೋರ್ಟ್ ಆ್ಯಂಡ್ ಎವ್ರಿ ಇಯರ್ ವಿಸಿಟ್ ಟು ದಿಸ್ ಪ್ಲೇಸ್. ಥ್ಯಾಂಕ್ ಯು. ನಮ್ಮ ರೋಷನ್ ಇವರು ಕೂಡ ನಮ್ಮ ಇನ್ಸ್ಟ್ರೂಮೆಂಟಲ್ ನಮ್ಮಲ್ಲಿ ಕರ್ಕೊಂಡು ಬರಲಿಕ್ಕೆ, ಸೊ ಅವರಿಗೆ ಕೂಡ ಮಾತಾಡಬೇಕು. ರೋಷನ್ ವೆಲ್ಕಮ್. तू दोन उतर GPL उत्सवा ಬಗ್ಗೆ ಜನಲೊಟ್ಟು ಶೇರ್ ಕೊರೇತ. GPL लास्ट 7 इयर्स नरेश अण्णा आमगे फ्रेंड नरेशू चेतन तनी आणि वरल सकडे मेळणो करताच आची. एवरी इयर एक वृक्ष होड वरी इवेंट होड जातास जनाल राशी ओनु आमगे कम्युनिटी वर्ल्ड वाइड उल्लोच सुरू केला. एक GSB एक कम्युनिटी के एक लँडमार्क इवेंट जाला आहे. तशें आनी मुखार सुनी एक लायक जावन जावो आमी सगळे अजोट आसाची आनी आमगे फ्रेंड सर्कल कम्युनिटी भितरची जावो बायतुले सगळे आमकां सपोर्ट आसाची आमी कोरया. वी आर ऑल टुगेदर. ऑल द बेस्ट फॉर द यूथ ऑफ GSB टीम फॉर द GPL उत्सव.